ವನಾಂತರದಲ್ಲಿ ಆ ಕಾಲಕ್ಕೆ ನಾಡಿನಲ್ಲಿ ಅರಾಜಕತೆ ಉಂಟಾಗಬಾರದು ಎನ್ನುವುದಕ್ಕಾಗಿ ಮಂತ್ರಿ ಮಾಂಡಲಿಕರ ಸಲಹೆ ಸೂಚನೆ ಗುರು ಹಿರಿಯರ ಆಶೀರ್ವಾದದಿಂದ ಸಿಂಹವಿಷ್ಠಾನವನ್ನು ಏರಿದವ ನಾನಾಗಿದ್ದೇನೆ. ಜೊತೆಗೆ ಒಬ್ಬ ಅರಸನಾದವ ಪರಿಪೂರ್ಣ ತಾಳ್ಮೆಯಿಂದ ಇದ್ದರೆ ವಾಮಪಾದ ಬರಿದಾಗಿರಬಾರದು. ನಾರದರ ಸೂಚನೆಯಂತೆ ಕಾಶಿ ದೇಶದ ಸೂರ್ಯಸೇನರ ಮಗನಾದ ಶಿವೆಯನ್ನು ನಾವು ವರಿಸಿ ಅರಮನೆಗೆ ಬರುವ ಕಾಲಕ್ಕೆ ಕರಾಳ ನೇತ್ರೆ ರಾಕ್ಷಸಿಯೊಬ್ಬರು ಪುರುಷಾಧಿಕ್ಯವನ್ನು ಮಾಡುವುದಕ್ಕೆ ಮುಂದಾದ ಆ ಕಾಲಕ್ಕೆ ಅವಳ ಎರಡು ಕರಗಳನ್ನು ನಾವು ಮುಂದುವರೆದವ ಅರಮನೆಯನ್ನು ಸೇರಿಕೊಂಡು ಬಹಳ ಕಾಲವಾಯಿತು. ಎಲ್ಲ ಸುಖ ಸೌಭಾಗ್ಯಗಳು ನನ್ನ ಅರಮನೆಯಲ್ಲಿದ್ದರೂ ಯಾಕೋ ಮನಸ್ಸಿಗೆ ಒಂದು ರೀತಿಯ ಬೇಸರ, ಕಣ್ಣಿಗೆ ಒಂದು ರೀತಿಯ ಜಾಡ್ಯತೆ. ಇದನ್ನು ಹೇಗೆ ನಿವಾರಿಸುವುದು ಎನ್ನುವಾಗ ಎಲ್ಲಿಯಾದರೂ ತಿರುಗಾಟಕ್ಕೆ ಹೋಗಬೇಕು ಎನ್ನುವ ಸಂಕಲ್ಪವನ್ನು ತಳೆದೆ. ಎಲ್ಲ ಸುಖ ಸಂಪತ್ತುಗಳು ಇಲ್ಲಿದ್ದು ಯಾಕೆ ವನಾಂತರಕ್ಕೆ ಹೋಗಬೇಕು ಅಂತ ಮರವಾಯಿತು. ಬಹುಶಃ ಇದಕ್ಕೆ ಹೇಳುವುದು ಇದು ವಿಧಿ ಲಿಖಿತ. ಇದನ್ನು ಮೀರುವುದಕ್ಕೆ ಯಾರಿಂದ ಸಾಧ್ಯ? ಏನೇ ಇರಲಿ, ಮಂತ್ರಿಗಳನ್ನು ಮಾಡಿದ ರಕ್ಷಣೆಗೆ ನೇಮಿಸಿ ನೇರವಾಗಿ ವನಾಂತರದಲ್ಲಿ ಮಗನೇ, ಸತ್ಯಲೋಕದಲ್ಲಿ ನಿನ್ನಿಂದ ಆಗಬೇಕಾದದ್ದು ಏನೂ ಇಲ್ಲ. ಭೂಲೋಕದಲ್ಲಿ ನಿನ್ನಿಂದ ಒಂದು ಘನಕಾರ್ಯ ಆಗಬೇಕು ಅಂತ ಅರಸನನ್ನು ಕಳುಹಿಸಿಕೊಟ್ಟು ಕಾರ್ಯನಿಮಿತ್ತವಾಗಿ ಸತ್ಯಲೋಕವನ್ನು ಬಿಟ್ಟು ಭೂಲೋಕವನ್ನು ಸೇರಿದೆ. ತುಸು ದೂರದಲ್ಲೇ ನನ್ನ ಕಾರ್ಯ ಸಾಧನೆ ಆಗ್ತಿದೆ ಅಂತ ಆದ್ಮೇಲೆ ತುಂಬಾ ದೂರ ಅಲ್ಲ, ಯಾಕೆ ಹೋಗ್ಬೇಕು ಅಷ್ಟೇ. ಬಿಡ್ಲಿಕ್ಕೆ ಆಗ್ತಿಲ್ಲ ನೋಡಿ. ನಾನು ಅದಕ್ಕೆ ಸುಮ್ಮನೆ ಹಳ್ಳಿ ನಿಂತಿವೆ ಅವುಗಳ ಮಾಡಿ ಬಿಡುತ್ತಾ ನಿರೀಕ್ಷೆ
ಮನಸ್ಸಿಗಾದ ಬೇಸರವನ್ನು ದೂರ ಮಾಡುವುದಕ್ಕೆ ಈ ಮತವನ್ನು ನಡೆಸಿ ಬಂದವ ನಾನು. ಹೀಗೆ ಬರ್ತಾ ಇದ್ದ ಹಾಗೆ ಪಕ್ಕನೆ ಒಂದು ಮಿಂಚು ಹೊಡೆದಾಗ ಮಿಂಚೆ ಹೊಡೆದದ್ದು ಹೋಗುತ್ತಾನೆ. ಗುಡುಗಿನ ಶಬ್ದ ಕೇಳಬೇಕು. ಗುಡುಗಿನ ಶಬ್ದ ಕೇಳ್ತಿದ್ದೆ ಇಷ್ಟೊತ್ತಿಗೆ ಮಳೆ ಬರಬೇಕು. ಅದು ಅಷ್ಟು ಆಗಲಿಲ್ಲ ಅಂತಾದರೆ ಮಿಂಚೆ ಹೊಡೆದದ್ದಲ್ಲ, ಮಿಂಚು ಹೊಡೆದ ಹಾಗೆ ಆದದ್ದು. ದೂರಕ್ಕೆ ನೋಡಿದರೆ ಆಕಾಶದ ಅಂಚಿನಿಂದ ಮಿಂಚಿನ ಗಂಚಲೊಂದು ಧರೆಗಿಳಿದು ನಿಂತಂತೆ ಮಿಂಚಿನ ಬಳ್ಳಿ ಒಬ್ಬಾಕೆ ಬರುತ್ತಾ ನಿಂತಿದ್ದಾಳೆ. ನಮ್ಮ ಭೂಲೋಕದಲ್ಲಿ ಇಷ್ಟೂ ಚಂದದ ಹೆಣ್ಮಕ್ಳು ಇರುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲಿನ 7 ಭಾಗದಷ್ಟು ಕೊರತೆಗಳಲ್ಲಿ ಹುಡುಕುವುದಕ್ಕೆ ಸಾಧ್ಯ ಇಲ್ಲ. ಎಂತಹ ಎಂತಹ ಸೌಂದರ್ಯ! ಬಹಳ ಚಂದದವರೆಲ್ಲ ಇದ್ದಾರಂತೆ. ಅದು ನಮ್ಮ ಲೋಕದಲ್ಲಿ ಅಲ್ಲ, ಸ್ವಲ್ಪ ಲೋಕದಲ್ಲಿ. ರಂಬೆ, ಊರ್ವಶಿ, ತಿಲೋತ್ತಮೆ ಇವರೆಲ್ಲ ಬಹಳ ಚಂದ ಅಂತ ಹೇಳುವುದನ್ನು ಕೇಳಿದ್ದೇವೆ, ನಮ್ಮ ಕಲ್ಪನೆ. ಆದರೆ ಸತ್ಯ ಇಲ್ಲ, ಇಷ್ಟು ಚಂದ ಅವರು ಇರ್ಲಿಕ್ಕಿಲ್ಲ. ಅವರಿಗಿಂತ ಚಂದ ಇದ್ದಾಳೆ. ಹಾಗಿದ್ರೆ ಇವಳ ಚಂದಕ್ಕೆ ಕಾರಣ ಏನು ಗೊತ್ತಾ? ಒಂದು ಅವಳು ಬರುವಂತಹ ಚಂದ, ಅವಳ ನನಗೆ ಹೊಗೆ ಅಪ್ಪ ಅಷ್ಟೇಯ. ಅವಳ ಮುಖ ಎನ್ನುವ ಕನ್ನಡಿಗೆ ಒಂದು ಶೋಭೆಯನ್ನು ತರುವುದು ಏನು ಗೊತ್ತಾ? ಅವಳ ಮುಖ ನೋಡಿಯಂತೆ ಅವಳ ಆ ಮುಂಗುರು ಅರಳಿದ ಕುಸುಮಕ್ಕೆ ತುಂಬಿಗಳು ಮುತ್ತಿಕ್ಕಿದ ಹಾಗೆ, ಆ ಮುಂಗುರು ಅರಳಿದ ಕುಸುಮದ ಹಾಗಿರುವವಳ ಮುಖಕ್ಕೆ ಮುತ್ತಿಕ್ಕುವಾಗ ಆ ಸೌಂದರ್ಯ ಎನ್ನುವುದು ಇಮ್ಮಡಿಯಾಗಿ ಕಾಣ್ತದೆ. ಇಂತಹ ಸೌಂದರ್ಯವಾಗಿ ಅದು ಕಾಡಿನಲ್ಲಿ ಇವಳಿಗೆ ಇಲ್ಲಿ ಕೆಲಸ. ಇವಳು ಯಾಕೆ ಇಲ್ಲಿಗೆ ಬಂದದ್ದು? ಇವಳು ಯಾರಾಗಿರ್ಬೋದು? ನಿಮಗೆ ಸರಿ ಇವಾಗ ಯಾಕೆ ನನಗೆ ಅಂತ ಹೇಳಿಬಿಡಿ. ನನ್ನ ಸಮಸ್ಯೆ ಯಾಕೆಂದ್ರೆ ಇಲ್ಲಿಗೆ ಬಂದಿದ್ದೇನೆ. ಒಂದು ನಾಡಿನ ಅರಸನ ಇಷ್ಟು ಚಂದದ ಹುಡುಗಿ ಕಾಡಿನಲ್ಲಿದ್ದಾಳೆ. ಅವಳು ಯಾರು ಏನು ಎತ್ತಾದ ವಿಚಾರ ಮಾಡದೆ ಹೋದ್ರೆ ನನ್ನ ಸ್ಥಾನಮಾನಕ್ಕೆ ಅದೊಂದು ಕೊರತೆ. ಅದಕ್ಕಾಗಿ ಇವಳೊಂದು ಪರಿಚಯ ಕೇಳಿದ್ರೆ ಏನು ಜೀವಂತ ಇದ್ದಾಳೆ. ಅವಳಲ್ಲೇ ಒಂದು ಪರಿಚಯ ಕೇಳಿದ್ರೆ ಒಂದು ವಿಳಾಸ ಸಿಕ್ಲಿಕ್ಕಿಲ್ವ? ಸಿಕ್ಕಿದ್ದು ನಿಮಗೆ ಸಿಕ್ಲಿಕ್ಕಿಲ್ಲ, ನನಗೆ ಸಿಕ್ಕಿದ್ದು. ಯಾಕೆ ಹೇಳಿ, ನಾವು ಕೇಳುವ ರೀತಿಯಲ್ಲಿ ಕೇಳಿದ್ರೆ ಅವರು ಹೇಳುವ ರೀತಿಯಲ್ಲಿ ಹೇಳ್ತಾರೆ, ನಾವು ಕೇಳುವ ರೀತಿಯಲ್ಲಿ ಕೇಳುವ. ಆದರೆ ಎಲ್ಲಿಂದ ಪ್ರಾರಂಭ ಮಾಡುವುದು? ಹೇಳ್ತೀನಿ, ನೀವು ಆರಂಭದಿಂದ ಪ್ರಾರಂಭ ಮಾಡಿ ಅಂತ. ಹಾಗಲ್ಲ, ಒಂದು ಶಬ್ದ ಪ್ರಯೋಗ ಬೇಕು. ಏನಾದ್ರೂ ಅವರು ನಾಡಿ ಹೋಗಲ್ಲ, ಅಲ್ಲಿಂದ ತೊಡಗು.
ಇಂತಹ ಜಾಗಕ್ಕೆ ಬರುವುದಕ್ಕೆ ಒಮ್ಮಿಂದೊಮ್ಮೆಗೆ ನಮ್ಮಂಥವರು ಕೂಡ ಆಲೋಚನೆ ಮಾಡಬೇಕಾಗ್ತದೆ. ಆದರೆ ಕಾಡು ಪ್ರದೇಶ ನೀನು ಹಾಗಲ್ಲ, ನೀ ಪ್ರೀತಿಯಿಂದ ಇಲ್ಲಿಗೆ ಬಂದಿದ್ದಾದ್ರೆ ನೀನು ಯಾರು, ನಿನ್ನ ಹೆಸರೇ, ನಿನ್ನ ಅಪ್ಪ ಯಾರು, ನಿನ್ನ ಊರು ಯಾವುದು, ನೀನು ಇಲ್ಲಿಗೆ ಬರುವಡೆ ಏನು ಕಾರಣ ಅಷ್ಟೇ. Oh
ಮತ್ತೆ ವಿಶೇಷವಾದಂತ ಸೃಷ್ಟಿ. ಹೇಗ ಸಂಕಲ್ಪ ಮಾತ್ರದಿಂದ ಹುಟ್ಟಿಸಿದ ನನ್ನನ್ನು ಬ್ರಹ್ಮನಿಗೆ ನಾನು ನೇರ ಮಗಳು. ಈಗ ಶಾರದಮ್ಮ ಹೆಚ್ಚು ಹೇಳಿದ್ದ ನಾನು ನನಗೊಂದು ಸುದ್ದಿ ಬರಲಿಲ್ಲ. ಯಾಕೆ ಬರ್ಬೇಕಿತ್ತ? ಶಾರದಮ್ಮ ಹೆಚ್ಚು ಶಾರದ ಎಂತದ್ದಲ್ಲ, ಸಂಕಲ್ಪದಲ್ಲಿ ಹುಟ್ಟಿದ್ದು ನಾನು. ಈ ಸಂಕಲ್ಪದಲ್ಲಿ ಮಕ್ಕಳು ಬ್ರಹ್ಮದೇವರಿಗಾಗಿದ್ದೇನೆ. ಬ್ರಹ್ಮದೇವ ಸಂಕಲ್ಪ ಹೌದಪ್ಪ, ಸಂಕಲ್ಪದಲ್ಲಿ ನಾನು ಮುಖ್ಯವಾಗಿ ಇಷ್ಟ ಹೆಸರು ಹೀಗೆ ಇದೆ. ಮತ್ತೆ ಸಂಕಲ್ಪದಲ್ಲಿ ಹುಟ್ಟಿದ ಕಾರಣ ಹೀಗಿರ್ಬೋದು, ಮತ್ತೆ ತಾಯಿಯ ಹೆಸರು ಹೀಗಿರಲಿಕ್ಕೆ ಸಾಧ್ಯ ಉಂಟಾ? ಹೀಗೆ ಇದೆ. ಸಂಕಲ್ಪದಲ್ಲಿ ಆದ ಕಾರಣ ಇಷ್ಟು ಹಾ. ಹುಟ್ಟಿದಂತ ನನಗೆ ಹಾ. ಹೆಸರಾಗ್ಬೇಕಲ್ಲ. ಸಾಮಾನ್ಯದ ಹೆಸರಲ್ಲ, ಇಷ್ಟು ಚಕ್ಕದಲ್ಲಿ ನೀವು ಒಂದು ಹಂದದ ಹೆಸರಾಗಿರ್ಬೇಕು. ಹಾ, ಮತ್ತೆ ಹೆಸರಿಸಿದ್ದಾರೆ. ಹೌದಾ? ಹಾ. ಹೇಗೆ ನಮ್ಮ ಭೂಲೋಕದಲ್ಲಿ ಯಾರಿಗಿಲ್ಲ ಈ ಹೆಸರು. ಎಷ್ಟು ಒಳ್ಳೆ ಹೆಸರು. ನಮ್ಮಲ್ಲಿ ಶಬ್ದ ಎಷ್ಟು ಹುಡುಕ್ತಾರೆ ಗೊತ್ತುಂಟ ಹೆಸರಿಡ್ಲಿಕ್ಕೆ. ಯಾವುದು ಹೆಸರು ಯಾವ ಶಬ್ದದಿಂದ ಪ್ರಾರಂಭವಾಗುವುದು, ಯಾವ ಅಕ್ಷರದಿಂದ ಪ್ರಾರಂಭ. ಇದು ಒಳ್ಳೆಯದು, ಏನು ಮಗಾಲ ಇಲ್ಲ. ಯಾರಾದ್ರೂ ಹೆಸರು ಅಂತ ಕೇಳಿದ್ರೆ ನಾನು ಹೇಳಿದ್ದಲ್ಲ, ಹೆಸರು ಹೇಳಿದೆ. ಹೇಳಿದ್ದು ಗೊತ್ತಾಗಿಲ್ಲ, ನಾನು ನೋಡಿದೆ ಮಾತ್ರ. ಅಲ್ಲ, ಈಚೆದು ಕೇಳೋದಿಲ್ವಾ? ಅದು ನಿಶ್ಚಯ ಹೇಳ್ಬಿಟ್ಟು ತ್ರಿಲೋಕ ಸುಂದರಿ, ತ್ರಿಲೋಕ ಸುಂದರಿ, ಇನ್ನೊಮ್ಮೆ ತ್ರಿಲೋಕ ಸುಂದರಿ. ಅದು ಒಳ್ಳೆ ಯಾಕೆ ಹೇಳಿದಪ್ಪ, ಅಷ್ಟು ಸಲ ಕೇಳದೆ ನಾ ಹೇಳಿದ್ದಲ್ಲ. ಆ ಹೆಸರು ಎಷ್ಟು ಸಲ ಕೇಳಿದ್ರು ಕೇಳುವ ಕೇಳುವ ಅಂತ ಆಗ್ತದೆ. ಹಾಗೆ ಮತ್ತು ನಿನ್ನ ಬಾಯಿಂದ ಅದನ್ನು ಕೇಳಿ ಏನಂದ್ರೆ ನೀವು ತ್ರಿಲೋಕ ಸುಂದರಿ, ಲೋಕ ಸುಂದರಿ ಅಂತ ಹೇಳಿದ ತಕ್ಷಣ ನೀನು ಬೀಗುವುದೇನು ಬೇಡ. ಯಾಕೆ? ನೀನು ತ್ರಿಲೋಕ ಸುಂದರಿ ಅಂತ ಹೇಳಿದ್ರೆ ಏನು ಪರಬ್ರಹ್ಮ ಅಂತ ಭಾವಿಸಬೇಡ. ಅಯ್ಯೋ, ಮೂರು ಲೋಕಕ್ಕೆ ನಾನೇ ಸುಂದರಿ, ತ್ರಿಲೋಕ ಸುಂದರಿ ಅಂತ ನಾನು ನನ್ನ ಹೆಸರಿಸಿದ್ದು. ಹೌದಪ್ಪ, ಭೂಲೋಕದ ಸುಂದರಿ, ತ್ರಿಲೋಕ ಸುಂದರಿ ದೊಡ್ಡ ಸಂಗತಿ ಅಲ್ಲ. ಅಯ್ಯೋ, ನಮ್ಮ ಭೂಲೋಕದಲ್ಲಿ ಎಂತೆಂಥ ಸುಂದರಿ ಇರ್ತಾರೆ ಗೊತ್ತಿದ್ದಾರೆ. ಹೇಗಿದ್ದಾರೆ? ಕೇಳ್ತೇನೆ ನಾವು. ಹೇಗೆ? ಈಗ ಒಂದು ಮನೆಯಲ್ಲಿ 3-4 ಹೆಣ್ಣು ಮಕ್ಕಳು ಇದ್ರೆ ಇದ್ರೆ ಆ ಹೆಣ್ಣು ಮಕ್ಕಳಿಗೆ ಒಬ್ಬಳು ಚಂದ ಇದ್ರೆ ಆ ಮನೆಗೆ ಒಬ್ಬಳು ಚಂದದ ಹುಡುಗಿ, ಅವಳೇ ಚಂದದ ಸುಂದರಿ, ಆ ಮನೆಯ ಸುಂದರಿ. ಇದ್ದವರಲ್ಲಿ ಅದರಲ್ಲಿ ಒಬ್ಬಳನ್ನ ಆಯ್ಕೆ ಮಾಡುವುದು. ಅವಳು ಮನೆಯ ಸುಂದರಿ, ಆ ಮನೆಯಲ್ಲಿ ಅವಳೇ ಸುಂದರಿ. ಸುಂದರಿ. ಒಂದು ಗ್ರಾಮದಲ್ಲಿ ಎಲ್ಲರನ್ನು ಗುರುತಿಸುವುದಿದ್ರೆ ಆ ಗ್ರಾಮದಲ್ಲಿ ಎಲ್ಲರಿಗಿಂತ ಚಂದ ಇದ್ದ ಹುಡುಗಿಯನ್ನು ಗ್ರಾಮ ಸುಂದರಿ ಅಂತ ಆ ಗುರುತಿಸ್ತಾರೆ. ಗ್ರಾಮಕ್ಕೆ ಅವಳೇ ಅಂತ ಇತ್ತು. ಹೌದು. ಮತ್ತೆ ಒಂದು ರಾಜ್ಯದಲ್ಲಿ ಎಲ್ಲರನ್ನು ಒಟ್ಟು ಸೇರಿಸಿ ಚಂದದವರನ್ನು ಗುರುತಿಸುವುದಾದ್ರೆ ಅಲ್ಲಿ ಚಂದ ಅಂತ ಯಾರು ಕಾಣಿಸಿಕೊಳ್ತಾರೆ ಅವರು ರಾಜ್ಯ ಸುಂದರಿ. ಆ ರಾಜ್ಯಕ್ಕೆ ಅವಳೇ. ಇದಕ್ಕಿಂತ ಎಲ್ಲದಕ್ಕಿಂತಲೂ ಮಿಗಿಲಾದ ಒಂದು ವಿಶೇಷವಾದ ಒಂದು ಸುಂದರಿ ನಮ್ಮಲ್ಲಿ. ಹೌದು. ಈಗ ಇದು ಎಷ್ಟು ದೊಡ್ಡದು ಕರವಸ್ತ್ರ. ಹೌದಾ? ಈ ಕರವಸ್ತ್ರದಲ್ಲಿ ಒಂದು 3 ಜೊತೆ ಉಡುಗೆಯನ್ನು ಹೊಲಿಸಿ ಅದನ್ನು ಯಾರು ಧರಿಸಿಕೊಂಡು ಯಾರು ಅಂಗಾಂಗ ಪ್ರದರ್ಶನವನ್ನು ವೇದಿಕೆಯ ಮೇಲೆ ಮಾಡ್ತಾರೋ ಅವರಿಗೆ ವಿಶ್ವ ಸುಂದರಿ ಎನ್ನುವ ಪಟ್ಟ ನಮ್ಮಲ್ಲಿ ಕೊಡ್ತಾರೆ. ಎಲ್ಲರಿಗೂ ಕೊಡ್ತಾರೆ. ಇದರಲ್ಲಿ ಎಷ್ಟೇ ಅರ್ಥ ಆಗ್ತದೆ ನನಗೆ. ಅರ್ಥಾಗಿರೋದು ಭಾಗವಹಿಸಿದ್ದಾರೆ. ಹಾಗಲ್ಲ, ಅದಕ್ಕೆ ಬೇಕು. ಮತ್ತೆಗೆ ಭಾಗವಹಿಸಿದ್ದಾರೆ ಅಂತಲ್ಲ. ಗೊತ್ತಾಯ್ತು. ನಾನು ಹಾಗಲ್ಲ, ಮತ್ತೆ ಮೈ ತುಂಬ ವಸನ ಇದೆ. ಅದು ತ್ರಿಲೋಕ ಸುಂದರಿ ನಾನು. ಅದಕ್ಕೆ ನಾನು ಅಷ್ಟು ಹೊಗಳಿದ್ದೀನಿ. ಆ ತ್ರಿಲೋಕ ಸುಂದರಿ ಹೆಸರು ಒಂದಿದ್ರೆ ಸಾಕ? ಸಾಕಾಗುದಿಲ್ವಾ? ಏನು ಸಾಕಾಗ್ತದೆ? ಹೆಸರಿದ್ರೆ ಸಾಕಾಗುದಿಲ್ವಾ? ಸಾಕಾಗ್ತದಿಲ್ಲಪ್ಪ. ಅಯ್ಯೋ, ಮತ್ತೆ ನಾನು ಸುಮ್ಮನೆ ಉಳಿದಾದ್ರೆ ನನ್ನ ಅಪ್ಪನಿಗೆ ಅಷ್ಟು ಒಳ್ಳೆ ಹೆಸರಿಲ್ಲ. ಈಗ ನಮ್ಮಲ್ಲಿ ಕೆಲವರೆಲ್ಲ ಏನು ಬೇಡ, ನಮಗೆ ಎಷ್ಟು ಬಂದಿದೆ ಸಾಕು, ಎಷ್ಟು ಬಂದು ಸಾಕಾಗುದಿಲ್ಲಪ್ಪ. ಎಷ್ಟು ಮಾತ್ರ. ಹೆಸರಿಸಿದ್ರೆ ಸಾಕಾಗುದಿಲ್ಲ. ಮತ್ತೆ? ಹೆಸರಿಡುವುದು ಕಲಿಯುವುದಕ್ಕೆ ಮಾತ್ರ ಅಲ್ಲ, ಮತ್ತೆ? ಅದಕ್ಕಿರಿಸಿದ ಹೆಸರನ್ನು ಪ್ರಪಂಚ ಮುಖದಲ್ಲಿ ಅದನ್ನು ಗುರುತಿಸಬೇಕು ಇನ್ನೊಬ್ಬರು ಅಂತ ಆಗ್ಬೇಕಾದ್ರೆ ನಾವೇನಾದ್ರೂ ಸಾಗಿಸಿ ತೋರಿಸಬೇಕು. ಸಾಧನೆ ಮಾಡಬೇಕು. ಉತ್ತಮವಾದಂತಹ ಉದ್ಯೋಗ ಎನ್ನುವುದು ಬೇಕು. ಹಾ. ಹಾಗಾಗಿ ಅಪ್ಪನಲ್ಲಿ ಕೇಳಿದೆ, ಏನು? ಅಪ್ಪ ಓ. ನನಗೆ ಮಾಡೋದಕ್ಕೆ ಉದ್ಯೋಗ ಏನು ಅಂತ. ಹಾ. ಏನು ಹೇಳಿದ್ರು? ಮಗಳೇ, ಸತ್ಯಲೋಕದಲ್ಲಿ ನಿನ್ನಿಂದ ಆಗ್ಬೇಕಾದದ್ದು ಏನೂ ಇಲ್ಲ. ಹಾ. ಭೂಲೋಕದಲ್ಲಿ ಸ್ವೇಚ್ಛೆಯಿಂದ ತಿರುಗಾಟ ಮಾಡಿಕೊಂಡಿರುವುದೇ ನಿನ್ನ ಉದ್ಯೋಗ ಅಂತ ಹೇಳಿದ್ರು. ಅಂದ್ರೆ ಸ್ವೇಚ್ಛೆಯಿಂದ ತಿರುಗಾಟ ಮಾಡುವುದು ಭೂಲೋಕದಲ್ಲಿ. ಇದು ಸ್ವಲ್ಪ ನಿನ್ನ ಅಪ್ಪನದ್ದು ಅಧಿಕ ಪ್ರಸಂಗ ಆಯ್ತಾ? ಯಾಕೆ ಅಂತ? ಇಲ್ಲದಿದ್ರೆ ನಮ್ಮ ಭೂಲೋಕದಲ್ಲಿ ಒಂದು ಮಾತು, ಏನು? ಕಂಡು ಕೂತು ಕೆಟ್ಟಿದ್ದು ಹೆಣ್ಣು ತಿರುಗಿ ಕೆಟ್ಟಿದ್ದು. ಓ, ಹೌದಾ? ಹೇಳಿದವರು ಯಾರು ಗಂಡೆ ಅಲ್ವಾ? ಹೌದೌದೌದು. ಹಾಗಲ್ಲ, ಹಾ. ಹೆಣ್ಣು ಮಕ್ಕಳು ಯಾವಾಗಲೂ ತಿರುಗಾಟದಲ್ಲೇ ಇರಬೇಕು. ಹೌದಪ್ಪ. ಯಾಕೆ? ಲೋಕಾನುಭವ ಆಗ್ತದೆ. ಅದೇ ಸಮಸ್ಯೆ. ಲೋಕಾನುಭವ ಆದ್ರೆ ಅಡ್ಡಿ ಇಲ್ಲ, ದೇಹಕ್ಕೆ ಅನುಭವ ಆದ್ರೆ ಹಾಗೆಲ್ಲ ಆಗೋದಿಲ್ಲ. ಆ, ನಮ್ಮನೆ ಮಗಳು ನಾನು. ಅನ್ನುವುದೇ ಆಗುದಿಲ್ಲ ಅಂತ
ಚದುರಿ ಸೊಬಗಿನ ರೀತಿಗಾಗಿ ಚದುರಿ ಪ್ರೀತಿಗಾಗಿ ಚದುರಿ ಸೋಮೆ ನಾಡಿ ಭೂತಮೇಂದ್ರವರ ಶ್ವೇತಕುವರ ಧುರ ಖ್ಯಾತ ಮಾತುವೆನರಿ ನಾಡಿ ಭೂತಮೇಂದ್ರವರ ಶ್ವೇತಕುವರ ಧುರ ಖ್ಯಾತ ಮಾತುವೆನರಿ ಚದುರಿ ಸೋತೆ ಸೋತೆ ಸೊಬಗಿನ ರೀತಿಗಾಗಿ ಚದುರಿ ಸೊಬಗಿನ ರೀತಿಗಾಗಿ ಚದುರಿ ಸೊಬಗೆ ಅಲ್ಲ, ನಿನ್ನಂತಹ ಚಂದದ ಹೆಣ್ಣನ್ನು ಕಂಡ ಮೇಲೆ ಈ ರೀತಿಯಾದ ಪರಿವರ್ತನೆ ಆಗಿಲ್ಲ ಅಂತಾದ್ರೆ ಅಂತಹ ಗಂಡನ್ನು ನೇರವಾಗಿ ಪಂಡಿತರ ಬಳಿಗೆ ಕರ್ಕೊಂಡು ಹೋಗ್ಬೇಕು. ಅವನ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಗೊತ್ತಾಗ್ತ ನಿನ್ನ ಈ ತರವಾದ ಸೊಬಗಿ ಯಾರಾದರೂ ಮರುಳಾಗಲಿ ನಿನ್ನನ್ನು ಕಂಡು ನಾನು ಸೋತೆ ಸಾಮಾನ್ಯದವರಲ್ಲ ಇದನ್ನು ವಿಚಾರಿಸುತ್ತಿರುವ ರುದ್ರಪುರದ ವರ್ತಮಾನ ಕಾಲದ ಅರಸ ಶ್ವೇತಕುಮಾರ ಸಮರ ಕ್ಷೇತ್ರದಲ್ಲಿ ಹೇಳುತ್ತಿದ್ದೆ ನಾನು ಕುಲದಲ್ಲಿ ವಿಖ್ಯಾತ ವಿರೋಧಿಗಳಿಗೆ ಯಾವತ್ತೂ ನಾ ಅಂಜುವವನಲ್ಲ ಅಣುಕುವವನಲ್ಲ. ಆದರೆ ಅಷ್ಟೆಲ್ಲ ಶಕ್ತಿವಂತನಾಗಿದ್ದು ನಿನ್ನ ರೂಪದ ಮುಂದೆ ನಾನೀಗ ಸೋತಿದ್ದೇನೆ. ಇದಕ್ಕೆ ಕಾರಣ ಆ ಮನುಮತ ಎನ್ನುವ ವ್ಯಕ್ತ ಪ್ರಾಣದ ಪರಿಣಾಮ. ಅದಕ್ಕಾಗಿ ನೇರವಾಗಿ ಕೇಳ್ತಾ ಇದ್ದೇನೆ, ನಿನ್ನನ್ನು ನಾನು ಮೆಚ್ಚಿದೆ 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 ಮೆಚ್ಚಿದೆ. ಸುರಪಾಲ ಮುಖ್ಯ ಸುರ ಮನದಲ್ಲ
ಹಾಗೆ ನೀನು ಇರುವಂತ ಭಾವಿಸಿ. ಹಾಗಲ್ಲ, ಹಿಂದೆ ಇಂಥದ್ದವರು ಮೆಚ್ಚಿದ್ದಾರೆ. ಹಿಂದೆ ಇದ್ದವರೆಲ್ಲ ನನ್ನನ್ನು ಮೆಚ್ಚಿದವರೇ. ಇಂಥದ್ದವರು ಮೆಚ್ಚಿದವರು. ಯಾರು ಮೆಚ್ಚಿದ್ದಾರೆ? ಇಂಥದ್ದವರು. ಅದಲ್ಲ, ಹಿಂದೆ ಅಂದ್ರೆ ನಾನು ನೇರವಾಗಿ ಇಲ್ಲಿಗೆ ಬಂದದ್ದಲ್ಲ. ಮತ್ತೆ ಸತ್ಯಲೋಕದಿಂದ ಸ್ವಂತ ಲೋಕಕ್ಕೆ ಹೋಗಿ ಮತ್ತೆ ಇಲ್ಲಿಗೆ ಬಂದದ್ದು. ಹೋಗಿ ಇಲ್ಲಿಗೆ ಬಂದರು. ನಮ್ಮಲ್ಲಿ ಆಗಲಿ ಇಲ್ಲಿಂದ ಸ್ವರ್ಗಕ್ಕೆ ಹೋಗುದು. ನಾನಾಗಲ್ಲ, ಸತ್ಯಲೋಕದಿಂದ ಸ್ವಂತ ಲೋಕಕ್ಕೆ ಬಂದು ಸ್ವಲ್ಪ ಲೋಕದಿಂದ ಭೂಲೋಕಕ್ಕೆ ಬಂದದ್ದು. ವಿಶೇಷ ನನ್ನನ್ನು ಮೆಚ್ಚಿದವರಲ್ಲಿ ಯಾರು? ಅಲ್ಲೆಲ್ಲ ಮೆಚ್ಚಿದ್ದಾರೆ. ಮತ್ತೆ ಯಾರು? ಸುರಪಾಲ ಮುಖ್ಯ ಸುರಬಲರು. ಆ, ಅವರು ಮೆಚ್ಚಿದ್ರು. ಇಂದ್ರಾದಿ ಸುಮನಸರೇ ನನ್ನನ್ನು ಮೆಚ್ಚಿದವರು. ಅವರು ಮೆಚ್ಚಿದ್ರು. ನೀನು ಮೆಚ್ಚಿದ್ಯಾ? ಇಲ್ಲಪ್ಪ. ದೇವರು ಹೋಯ್. ದೇವರು ದೊಡ್ಡವ. ಯಾಕೆ ನೀನು ಮೆಚ್ಚಿದ್ದೀರ. ಯಾಕೆ ಮೆಚ್ಚಾಗಿದ್ದಾರೆ ಅವರು? ಸುರಪಾಲ ಮುಖ್ಯರ. ಅದರಲ್ಲಿ ಆ ಯಮ ಮುಖದವ ಅವಷ್ಟು ನನ್ನನ್ನು ನೋಡಿ ಸಲ್ಲೆ ಮಾಡುದು. ಅಲ್ಲ ಯಮ ಮೆಚ್ಚಿದ್ರು ಮೆಚ್ಚಿ ಅದು ಇಷ್ಟು ಬೇಗ ನಿನ್ನನ್ನು ಮೆಚ್ಚಿದವ. ಅಂದ್ರೆ ಅಲ್ಲ ಸ್ವಲ್ಪ ಸಮಯ ಕಮ್ಮಿ ಯಮ ಮೆಚ್ಚಿದ್ರೆ ಮೆಚ್ಚಿ ಮುಖಕ್ಕೆ ಮೆಚ್ಚಿದ್ದು ಅಂತ. ಅಲ್ವಾ? ಒಂದು ವೇಳೆ ಯಮ ನನ್ನನ್ನು ಮೆಚ್ಚಿ ಬಯಸಿದ್ರು ಹಾ ನಾನು ಇಷ್ಟು ಬೇಗ ಹೋಗ್ಬೇಕಲ್ಲ. ನೀವು ಹೋಗಬಾರ್ದು. ಹೋಗುವ ಸ್ಥಳದಿಂದ ಬಂದವಡೆ ಅಲ್ಲ ನಾನು. ಆಗಿಲ್ಲ. ಹಾಗಾಗಿ ಹೋಗ್ಲಿಕ್ಕೆ ಆಗುದಿಲ್ಲ. ದೇವೇಂದ್ರ ಮೆಚ್ಚಿದ್ದಪ್ಪ. ಅವ ಮೆಚ್ಚಿದ್ರು ನೀನು ಮೆಚ್ಚಬೇಡ. ಅವನಷ್ಟು ದೊಡ್ಡ ಹೆಣ್ಣು ಮುಚ್ಚಲು ಬೇರೆ ಯಾರು ಇಲ್ಲ ಪ್ರಪಂಚದಲ್ಲಿ. ಮತ್ತೆ ಹೌದಾ? ಮತ್ತೆ ಅವ ಗುರುವೇ ಅಂತ ತಂದ್ಬಿಟ್ಟಿದ್ದವ. ಬೇಡಪ್ಪ ಅವರು. ಅವರನ್ನೆಲ್ಲ ತಿರಸ್ಕರಿಸಿ ಬಂದವಳು ನಾನು. ಹಾ ಭೂಲೋಕದವ ಹಾ ಮನುಷ್ಯ ನೀನು. ಹೌದು. ನೀನು ನನ್ನನ್ನು ಮೆಚ್ಚಿದ. ಅದು ವಿಶೇಷ. ಎಂತದ್ದು ವಿಶೇಷ? ಮತ್ತೆ ನೀನು ಅಲ್ಲಿಂದ ಬರ್ತೀನಿ ಅವರವರ ಊರಿನಲ್ಲಿ ಅವರವರನ್ನು ಮೆಚ್ಚಿದ ದೊಡ್ಡ ವಿಷಯ. ಬೇರೆ ಊರಿನವರು ನಮ್ಮನ್ನು ಮೆಚ್ಚಿದ್ರೆ ಅದು ವಿಶೇಷ. ಆಗಲ್ಲ. ಹಾ ಬೇರೆ ಊರಿನವರು ಅಂತ ಹೇಳಿದ್ರೆ ಈಗ ನೀನು ಆ ಲೋಕದಲ್ಲಿ ಹೇಳ್ತಾವ. ಬೇರೆ ಲೋಕದವರೆಲ್ಲ ಮೆಚ್ಚಿದ್ರೆ ದೊಡ್ಡ ಸಂಗತಿ ಅಲ್ಲ. ಭೂಲೋಕದವರನ್ನ ಮೆಚ್ಚಿದ್ರೆ ಅದು ವಿಶೇಷ. ವಿಶೇಷ ಅಲ್ಲ. ನೀವು ಭೂಲೋಕದವರನ್ನು ಮೆಚ್ಚಿದ್ರೆ ವಿಶೇಷ ಅಲ್ಲ. ಹಾ. ನನ್ನನ್ನು ಮೆಚ್ಚಿದ ವಿಶೇಷ ಯಾಕೆ? ಯಾಕೆ? ನಾನು ಹಾಗೆಲ್ಲ ಸಿಗುವವಳಲ್ಲ. ಸಿಗುವವರಲ್ಲಂದ್ರೆ ಸಿಗುವವಳಲ್ಲ ಅಂತ ಹೇಳಿದ್ರೆ ನೀನೇನೋ ಬೇಗ ಮದುವೆ ಆಗುವಂತ. ಈಗ ಸಿಕ್ಕಿದ್ದೀನಿ. ನಿನ್ನ ರೂಪವನ್ನು ಕಂಡು ಮೆಚ್ಚಿದ್ದೇನೆ. ಮನಸೊತ್ತಿದ್ದೇನೆ. ಯಮ್ಮ, ನಾನು ನಿನ್ನ ಅರಸ. ನೀನು ಅರಸ ಹೌದು. ನೀ ಹೇಳಿದ ಹಾಗೆ ನಾನು ಒಪ್ಪಿ ನಮ್ಮಿಬ್ಬರ ಮದುವೆ ಆಯ್ತು ಅಂತ ಆದ್ರೆ ಆದ್ರೆ ಅರಮನೆಯಲ್ಲಿ ಇರ್ಲಿಕ್ಕಾಗ್ತದ? ಮತ್ತೆ ಎಲ್ಲರೂ ತಿರುಗಾಟಕ್ಕೆ ಹೋಗ್ಬೇಕಾಗ್ತದೆ. ಅದು ಹೋಗ್ಬೇಕಾಗ್ತದೆ. ನಾವು ಹೋಗುವಾಗ ಹಾ. ಜನ ಆಡಿಕೊಳ್ತಾರೆ ನಾಳೆ. ಏನು? ಯಾಕೆ? ಹಾ ಎಷ್ಟೇ ವರ್ಷಗಳು ಹಾ ನನ್ನ 30 ವರ್ಷದ ಹಾಗೆ ಹೀಗೆ ಇನ್ನೇನು ಎಷ್ಟು ವರ್ಷ ಆದ್ರೂ ಹೀಗೆ ಇರ್ತಿ. ನೀ ಮಾತ್ರ ಹಾಗಲ್ಲ. ಹಾ ಮನುಷ್ಯನಿಗೆ ಹಾ ಪ್ರಾಯ ಕಟ್ತದೆ. ಹೌದು. ಊರುಗೋಲಿನ ಆಧಾರ ಬೇಕಾಗ್ತದೆ. ಮತ್ತೆ ಹಾ. ಚರ್ಮ ಎಲ್ಲ ಸುತ್ತು ಕೊಡ್ತದೆ. ಹೌದು. ಅಲ್ಲೆಲ್ಲ ಉದ್ರಿ ಹೋಗ್ತದೆ. ಹಾ. ತಲೆ ಕೂದಲು ಇದ್ರೆ ಬೆಳ್ಳಗಾಗ್ತದೆ. ಹಾ. ಹಾಗಿರುವಾಗ ಅದು ತಲೆ ನಿಂತ್ರೆ ಅದನ್ನು ವಿಶ್ವಾಸ ಒಳ್ಳೆ 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 ವಿಷಯ. ವಾ, ಅಲ್ಲ, ಅಲ್ಲ. ಈಗ ಒಳ್ಳೆದ್ರಿಂದ ಎಲ್ಲರೂ ತಲೆಯಲ್ಲಿ ಕೂದಲು ಇರ್ಬೇಕಂತ ಉಂಟಾ? ಇಲ್ಲ, ಇಲ್ಲ. ಒಂದು ವೇಳೆ ಇದ್ರೆ ಬರ್ತನಕ್ಕೆ ಇದ್ರೆ ಅದು ಬೆಳ್ಳಗಾಗ್ತದೆ ಅಂತ ಹೇಳಿ. ಹಾ ಹಾಗಿರುವಾಗ ಅದೊಂದು ಸೇರಿ ತಲೆ ಕೂದಲು ಬೆಳ್ಳಗಾಗುವವರೆಗೆ ಮುಂಚೆ ಅಂತ
ನನಗೆ ತಪ್ಪಿದೆ. ಅಲ್ಲ ಮತ್ತೆ ನನಗೆ ಇದ್ದಿದ್ದೆಷ್ಟು ಕಾಲ ತಪ್ಪಲಿಕ್ಕೆ ನನಗೆ ಹಾಗೆ ಇರುವ ಕಾಲ ತಪ್ಪು ಅಂತ ಹೇಳಿದೆ. ನನ್ನ ಕೈ ಮೇಲೆ ನಿನ್ನ ಕೈಯಲ್ಲಿ ಭಾಷೆ ಭಾಷೆ ಹೌದಾ? ಸರಿ, ನೀನು ನನ್ನನ್ನು ಸೇರ್ತಿದ್ದಾದ್ರೆ ನೀನು ಕೇಳಿದ ಕಾಲಕ್ಕೆ ಕೇಳಿದ ಸಮಯಕ್ಕೆ ಕೇಳಿದ ಜಾಗದಲ್ಲಿ ನೀನು ಕೇಳಿದ್ದನ್ನು ನಾ ಮಾಡ್ತೇನೆ. ಆಯ್ತಾ? ಈಗ ಬರುವಂತ ಹೌದು. ನನ್ನ ನನ್ನ ಹೆಂಡತಿ ಕಾಯ್ತಾ ಇರ್ಬೋದು. ಇನ್ನೊಂದು ಮಾತ್ರ ನನ್ನಲ್ಲ. ನಾನು ಕಾಯುತ್ತಲ್ಲ ಮತ್ತೆ. ನೀನು ಗೊತ್ತಿಲ್ಲ ನನ್ನ ಹೆಂಡತಿ ಅಂತ. ನೀನು ಬಂದ್ರೆ
ಸೇರ್ತಾ ಇದ್ದೆ. ಹೌದಪ್ಪ.